ಕರ್ನಾಟಕ ರಾಜ್ಯದಲ್ಲಿ ಮತ್ತೊಂದು ಪ್ರಗತಿಪರ ಹೋರಾಟಗಾರ್ತಿಯ ಹತ್ಯೆಯಾಗಿದೆ. ಕಲಬುರ್ಗಿಯವರ ಹತ್ಯೆಯ ನೆನಪನ್ನು ನಾವು ಇನ್ನೂ ಮರೆತಿಲ್ಲ. ತನಿಖೆ ಮುಂದುವರೆದಿಲ್ಲ. ಕಲಬುರ್ಗಿಯ ಹತ್ಯೆಯ ಅಪರಾಧಿಗಳು ಇನ್ನೂ ಸಿಕ್ಕಿಬಿದ್ದಿಲ್ಲ. ಇದೇ ಸಂದರ್ಭದಲ್ಲಿ ಗೌರಿ ಲಂಕೇಶ್ ಅವರನ್ನು ಅವರ ಮನೆಯ ಮುಂದೆನೇ ಹತ್ಯೆ ಮಾಡುವಂಥದ್ದು ನಿನ್ನೆ ನಡೆದಿದೆ. ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯ ಕಾನೂನು ಸುವ್ಯವಸ್ಥೆ ಇದೆ ಅನ್ನೋದಕ್ಕೆ ಈ ಎರಡು ಪ್ರಕರಣಗಳು ಕೂಡ ಸಾಕ್ಷಿಯಾಗಿದ್ದಾವೆ. ನಾವು ಮೊನ್ನೆನಿಂದ ಹೇಳ್ತಾನೆ ಬಂದಿದ್ದೀವಿ, ಕರ್ನಾಟಕ ರಾಜ್ಯದಲ್ಲಿ ಇಡೀ ಪೊಲೀಸ್ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರಿಗೆ ಒಂದು ಒಳ್ಳೆಯ ಹೆಸರಿತ್ತು, ದೇಶದಲ್ಲಿ ಹೆಸರುವಾಸಿಯಾಗಿದ್ದರು. ಆದರೆ ಯಾವಾಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಮತ್ತು ಯಾವಾಗ ಕೆಂಪಯ್ಯನವರು ಪೊಲೀಸ್ ಇಲಾಖೆಯ ನೇತೃತ್ವವನ್ನು ವಹಿಸಿದ್ರು, ಸಲಹಾಗಾರರಾದರು, ಅವತ್ತಿಂದ ಕರ್ನಾಟಕದ ಪೊಲೀಸರನ್ನು ನಿಷ್ಕ್ರಿಯ ಮಾಡುವಂಥ ಕರ್ನಾಟಕದ ಪೊಲೀಸರನ್ನು ದುರ್ಬಲ ಮಾಡುವಂಥ ಪ್ರಕ್ರಿಯೆಗೆ ಚಾಲನೆ ಸಿಕ್ತು. ಇದರ ಪರಿಣಾಮವಾಗಿ ಕಲಬುರ್ಗಿಯವರ ಹತ್ಯೆ ಆಯಿತು, ಅವರ ಅಪರಾಧಿಗಳು ಸಿಕ್ಕಿಲ್ಲ. ಗೌರಿ ಲಂಕೇಶ್ ಅವರ ಹತ್ಯೆ ಆಯಿತು, ಆ ಅಪರಾಧಿಗಳನ್ನು ಯಾವಾಗ ಹಿಡ್ತಾರೋ ನಮ್ಗೆ ಗೊತ್ತಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಹಿಂದೂ ಯುವಕರ ಮತ್ತು ಭಾರತೀಯ ಜನತಾ ಪಾರ್ಟಿಯ ನೇತಾರರ ಕೊಲೆ ಆಯಿತು. ಇದಕ್ಕೆ ಕೂಡ ನ್ಯಾಯ ಕೊಡುವಂಥದ್ದನ್ನು ಆಗಲಿಲ್ಲ. ಇದೆಲ್ಲದಕ್ಕೂ ಕಾರಣ ಇವತ್ತು ಸಿದ್ದರಾಮಯ್ಯನವರ ಚೇಲ ಆಗಿರುವಂಥ ಕೆಂಪಯ್ಯನವರು ಪೊಲೀಸ್ ಇಲಾಖೆಯನ್ನು ದುರ್ಬಲಗೊಳಿಸುವುದೇ ಇದಕ್ಕೆಲ್ಲ ಕಾರಣ ಅಂತ ನಮಗೆ ಅನಿಸುತ್ತೆ. ಅದಕ್ಕಾಗಿ ಇವತ್ತು ಹಾಡಾಗಲೇ ಬಂದು ಕೊಚ್ಚಿ ಕೊಂದು ಹೋದರೂ ಕೂಡ, ಗುಂಡು ಏಟು ಹೊಡೆದರೂ ಕೂಡ ಅವರನ್ನು ಹಿಡಿಯುವಂಥ ಪ್ರಯತ್ನ ಕೂಡ, ಪ್ರಾಮಾಣಿಕ ಪ್ರಯತ್ನವನ್ನು ಈ ಕರ್ನಾಟಕ ಸರ್ಕಾರ ಮಾಡ್ತಾ ಇಲ್ಲ. ಅದರ ಬದಲಾಗಿ ಯಾವ್ಯಾವ ಅಧಿಕಾರಿಗಳು ಸತ್ತರೋ ಆ ಅಧಿಕಾರಿಗಳು ಸತ್ತಿರೋದ್ರ ಕೇಸನ್ನು ಮುಚ್ಚಿ ಹಾಕಲಿಕ್ಕೆ ACBಯನ್ನು ಬಳಕೆ ಮಾಡಿಕೊಂಡ್ರು, ಪೊಲೀಸ್ ಇಲಾಖೆಯನ್ನು ಬಳಕೆ ಮಾಡಿಕೊಂಡ್ರು, ವ್ಯವಸ್ಥಿತವಾಗಿ ಪ್ರಕರಣಗಳನ್ನು ಮುಚ್ಚಿ ಹಾಕೋದಕ್ಕೆ ಅವರಿಗೆ ಜವಾಬ್ದಾರಿಯನ್ನು ವಹಿಸಿದರು. ಆ ಕಾರಣಕ್ಕಾಗಿ ಇವತ್ತು ಗಣಪತಿಯವರ ಕೇಸು ಕರ್ನಾಟಕ ರಾಜ್ಯದ CID ಅಧಿಕಾರಿಗಳಿಂದ ನ್ಯಾಯ ಸಿಕ್ಕಿಲ್ಲ ಅಂಥೇಳಿ ಇವತ್ತು ಸುಪ್ರೀಂ ಕೋರ್ಟು ಅದನ್ನು CBIಗೆ ವಹಿಸಬೇಕು ಅನ್ನುವಂಥದ್ದನ್ನು ಹೇಳಿದೆ. ಅನುರಾಗ್ ತಿವಾರಿ ಅವರು ನಮ್ಮ ರಾಜ್ಯದ ಫುಡ್ ಕಮಿಷನರು ಅನಾಥವಾಗಿ ರಸ್ತೆಯಲ್ಲಿ ಬಿದ್ದಿದ್ರು ಕೂಡ, ಅನಾಥವಾಗಿ ಸತ್ತು ಬಿದ್ದಿದ್ರು ಕೂಡ ಅವರ ತನಿಖೆ ಇನ್ನೂ ಇದು ತನಕ ಮುಂದುವರೆದಿಲ್ಲ. ಈ ರೀತಿ ಹಲವಾರು ಅಧಿಕಾರಿಗಳ ಹತ್ಯೆ ಆಯಿತು, ಅಧಿಕಾರಿಗಳ ಆತ್ಮಹತ್ಯೆ ಆರೋಪ ಆಯಿತು. ಇದು ಯಾವುದಕ್ಕೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ತಲೆಕೆಡಿಸ್ಕೊಂಡಿಲ್ಲ. ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇದೆಲ್ಲದಕ್ಕೂ ಕುಮ್ಮಕ್ಕು ಕೊಡುವಂಥ ವ್ಯವಸ್ಥಿತ ಷಡ್ಯಂತ್ರವನ್ನು ಮಾಡ್ತಾ ಇದೆ.